ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ತುರ್ತು ಮತ್ತು ಇತರ ಸೇವಾ ಕಾರ್ಯಕ್ಕೆ ತೆರೆಯಲಾಗಿದ್ದ ಪುತ್ತೂರು ಶಾಸಕರ ವಾರ್ ರೂಮ್ ಅನ್ನು ಕೋವಿಡ್ ಅನ್ಲಾಕ್ 3.0 ಜಾರಿಯಿಂದಾಗಿ ಜನರು ಸಹಜ ಜೀವನಕ್ಕೆ ಹೋಗುವ ವೇಳೆ ವಾರ್ ರೂಮ್ ಅನ್ನು ವಿಸರ್ಜನೆ ಮಾಡಲಾಗುವುದು. ವಾರ್ ರೂಮ್ ವಿಸರ್ಜನೆ ಮಾಡಿದ್ರೂ ಸೇವೆ ಮಾತ್ರ ಹಾಗೆಯೇ ಮುಂದುವರಿಯುತ್ತದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಶಾಸಕರ ವಾರ್ ರೂಮ್ ವಿಸರ್ಜನೆಯ ಕುರಿತು ವಾರ್ ರೂಮ್ನ ಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ಪುತ್ತೂರಿನ ನಿರೀಕ್ಷಣಾ ಮಂದಿರದಲ್ಲಿ ಗೌರವಿಸಿದ್ರು. ಇದೇ ಸಂದರ್ಭದಲ್ಲಿ ಅವರು ವಾರ್ ರೂಮ್ ಅನ್ನ ವಿಸರ್ಜನೆ ಮಾಡಲಾಗುವುದೆಂದು ಘೋಷಣೆ ಮಾಡಿದ್ರು. ವಾರ್ ರೂಮ್ ಹೋಗ್ತದೆ, ಆದರೆ ಸೇವೆ ಹಾಗೆ ಇರುತ್ತದೆ. ಮುಂದಿನ ದಿನಗಳಲ್ಲಿ ನಾವು ನಮಗೆ ವಹಿಸಿದ ಜವಾಬ್ದಾರಿಯನ್ನ ವಾರ್ ರೂಮ್ನ ಹೆಸರು ಹೇಳದೆ ಮಾಡುವಂತಹ ಕೆಲಸವನ್ನ ಮಾಡುತ್ತೇವೆ ಎಂದು ಹೇಳಿದ್ರು. ಒಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳಿ ನಮ್ಮ ವಾರ್ ರೂಮ್ ಇವತ್ತು ಕೆಲಸ ಮಾಡಿದೆ. ಆ ಮುಖಾಂತರ ಇವತ್ತು ಒಬ್ಬ ಕಟ್ಟಗಡೆಯ ವ್ಯಕ್ತಿಗೆ ನಾನೇನು ಮಾಡಬಹುದು, ನಾನೇನು ಅವನ ಜೀವ ರಕ್ಷಣೆ ಮಾಡಬಹುದು, ನಾನು ಅವನ ಹೇಗೆ ಆರೋಗ್ಯ ರಕ್ಷಣೆ ಮಾಡಬಹುದು ಅಂತೇಳಿ ಇವತ್ತು ತನ್ನ ಮನೆ ಮಂದಿಯ ಸಮಸ್ಯೆಯನ್ನು ಬದಿಗಿಟ್ಟು ಆ ಸಮಾಜದ ಒಳಿತನ್ನು ಬಯಸುವಂಥ ಕೆಲಸ ನಮ್ಮ ವಾರ್ ರೂಮ್ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾವಾಗಲೂ ನಮಗೆ ಇಂಥ ಸಂದರ್ಭಗಳು ಒದಗಿ ಬರುವುದಿಲ್ಲ. ಯಾವಾಗಲೂ ಸರ್ಕಾರ ಕೂಡ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡುವುದಿಲ್ಲ. ಇಡೀ ಜಗತ್ತೇ ತಲ್ಲಣ ಆದಾಗ, ನಮ್ಮೆಲ್ಲರ ಬದುಕು ಬರ್ಬರಾದಾಗ ಮತ್ತೊಮ್ಮೆ ಬದುಕು ನೀಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕೆಲಸವನ್ನು ಒಬ್ಬ ಜನಪ್ರತಿನಿಧಿಯಾಗಿ ನಾವು ಮತ್ತು ನಮ್ಮ ಪಾರ್ಟಿಯ ಏನು ಉದ್ದೇಶ ಇದೆ, ಒಬ್ಬ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಎನ್ನುವಂಥದ್ದು ನಮ್ಮ ವಿಚಾರ ಪಾರ್ಟಿ. ಆ ಪಾರ್ಟಿಯ ವಿಚಾರದಲ್ಲಿ ಇವತ್ತು ಈ ದೇಶ ಅಂತಿಮ ಅಂತ ಹೇಳುವಂತ ಕೆಲಸವನ್ನು ದೇಶದ ಪ್ರಧಾನಿಯವರು ಏನು ಸಂದೇಶ ಕೊಡ್ತಾರೋ ಅದನ್ನು ಪಾಲನೆ ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್, ವಾರ್ ರೂಮ್ನ ಪ್ರಮುಖರಾದ ಸಾಜಾ ರಾಧಾಕೃಷ್ಣ ಆಳ್ವ, ಪಿಜಿ ಜಗನ್ನಿವಾಸ ರಾವ್, ವಿವಿಧ ಜವಾಬ್ದಾರಿ ವಹಿಸಿಕೊಂಡಿದ್ದ ರಾಜೇಶ್ ಬನ್ನೂರು, ಚಂದ್ರಶೇಖರ್ ರಾವ್ ಬಪ್ಪಳಿಗೆ, ಹರಿಪ್ರಸಾದ್ ಯಾದವ್ ಮೊದಲಾದವರು ಉಪಸ್ಥಿತರಿದ್ದರು.